ಮಂಗಳೂರಿನ ಮೀನುಗಾರರ ಬಲೆಗೆ ಅಪರೂಪದ ಹಾರುವ 2 ಮೀನುಗಳು ಬಿದ್ದಿವೆ. 2 ದಿನದ ಹಿಂದೆ ದಕ್ಕಿಗೆ ಬಂದಿರುವ ಮೀನಿನ ರಾಶಿಯಲ್ಲಿ 2 ಹಾರುವ ಮೀನುಗಳು ಸಿಕ್ಕಿವೆ ಎಂದು ಮೀನುಗಾರರಾದ ಲೋಕೇಶ್ ಬೆಂಗ್ರೆ ಹೇಳಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಪ್ಲೇಯಿಂಗ್ ಫಿಶ್ ಹಾಗೂ ತುಳುವಿನಲ್ಲಿ ಪಕ್ಕಿ ಮೀನು ಎಂದು ಇದನ್ನ ಕರೆಯುತ್ತಾರೆ. ಹಾರುವ ಮೀನು ಹೆಚ್ಚಾಗಿ ಆಳ ಸಮುದ್ರದಲ್ಲಿರುವಂತಹ ಮತ್ಸ್ಯ ಪ್ರಭೇದ. ಇವುಗಳಿಗೆ ಹಕ್ಕಿಯಂತೆಯೇ ರೆಕ್ಕೆಗಳಿರುತ್ತವೆ. ರೆಕ್ಕೆ ಹಾಗೂ ದೇಹದ ಎಲುಬುಗಳು ಭಿನ್ನ ರಚನೆಯಿಂದ ನೀರಿನಿಂದ ಮೇಲೆ ಎಗರಿ ಕೆಲ ಹೊತ್ತು ಹಕ್ಕಿಗಳಂತೆ ಹಾರುವ ಸಾಮರ್ಥ್ಯವನ್ನ ಹೊಂದಿದೆ. 15 ರಿಂದ 45 ಸೆಂಟಿಮೀಟರ್ ವರೆಗೆ ಉದ್ದವಾಗುವ ಈ ಮೀನುಗಳು ಬಲೆಗೆ ಬೀಳುವುದು ಅಪರೂಪ. ಇತರ ಮೀನುಗಳಿಗೆ ಹೋಲಿಸಿದ್ರೆ ಹಾರುವ ಮೀನುಗಳು ಹೆಚ್ಚು ರುಚಿಕರವಾಗಿರುತ್ತದೆ. ಆದರೆ ಅದನ್ನೇ ಹಿಡಿಯುವ ಕ್ರಮ ಈ ಭಾಗದಲ್ಲಿ ಕಡಿಮೆ ಎನ್ನುತ್ತಾರೆ ಮೀನುಗಾರ ಲೋಕೇಶ್ ಬೆಂಗ್ರೆ ಅವರು. Planet G, the mobile gallery, serving in the mobile industry for past 32 years. We deal with world-class brands like Samsung, Redmi, Realme, Oppo, Micromax, Vivo, Nokia, OnePlus and iPhone. Wide range of products with all accessories. We provide you the best EMI option on major credit cards. Buy any smartphone at Planet G and get assured gift. Visit today to your safest gadget gallery. Planet G, the mobile gallery, Kudroli Temple Road, Alake, Mangaluru.